ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಮ್ಮ ಡಿಸ್ಕಷನ್ ಅಲ್ಲಿ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಆಶಾ ಜಗದೀಶ್ ಅವರು ಕೂಡ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ನಿನ್ನೆ ಚೆನ್ನೈನಲ್ಲಿ ನಡೆದಂತ ಕಾರ್ಯಕ್ರಮ ಬಹುಶಃ ನಿಮಗೆ ಗೊತ್ತಿರಬಹುದು. ಅಂಬೇಡ್ಕರ್ ಜಯಂತಿಯ ಹೆಸರಿನಲ್ಲಿ ತಾಳಿ ಕೀಳುವಂತ ಕಾರ್ಯಕ್ರಮವನ್ನ ಅರೇಂಜ್ ಮಾಡಿರುವಂತದ್ದು ದ್ರಾವಿಡ ಕಳಗಂ ಅನ್ನುವಂತ ಸಂಘಟನೆ. ಸೊ ಏನ್ ಹೇಳ್ತೀರಿ, ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಈ ಕಾರ್ಯಕ್ರಮ ಮತ್ತು ಈ ಘಟನೆಯ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ಬಹುಶಃ ಅಂಬೇಡ್ಕರ್ ಅವರು ಬದುಕಿದ್ರೆ ತುಂಬ ಬೇಜಾರು ಪಟ್ಕೊಳ್ತಾ ಇದ್ರು ಅಂತ ಅಂದ್ಕೊಳ್ತೀನಿ. ಅಂಬೇಡ್ಕರ್ ಅವರಿಗೆ ಮೂಲವಾಗಿ ಅವರಿಗೆ ಜ್ಞಾನ ತುಂಬಿದಂಥದ್ದು ಮತ್ತು ಧೈರ್ಯ ತಂದಂಥ ವಿಚಾರವೇ ಭಗವದ್ಗೀತೆ. ಇದನ್ನೆಲ್ಲ ಸ್ಟಡಿ ಮಾಡಿ ಬಂದಂಥ ಅಂಬೇಡ್ಕರ್ ಅವರು ಅವರ ವಿಚಾರಗಳನ್ನೇ ಬದಲಾಯಿಸಿ ಕೆಲವರು ಬರೆದುಕೊಂಡು ಏನೆಲ್ಲ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದರೆ ಅಂಬೇಡ್ಕರ್ ನಿಜವಾಗ್ಲೂ ಹಾಗಿರಲಿಲ್ಲ. ನಿಜವಾದ ಅವರದು ಬದುಕು ಹೇಗಿತ್ತು, ಅವರು ಯಾರ ಪ್ರೇರಣೆ ಪಡ್ಕೊಂಡ್ರು ಮತ್ತು ಯಾರಿಂದ ವಿದ್ಯಾಭ್ಯಾಸ ಎಲ್ಲ ಮಾಡ್ತಿದ್ರು, ಅದೆಲ್ಲ ಯೋಚನೆ ಮಾಡುವಾಗ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕಾಯಿತು ಆ ದೃಷ್ಟಿಯಿಂದ. ಸೊ ಎಲ್ಲರೂ ಅದೇ ರಸ್ತೆಯಲ್ಲಿ ನಡೆದಿದ್ರೆ ಬಹುಶಃ ಎಲ್ಲರೂ ಅಂಬೇಡ್ಕರ್ ಆಗಿರ್ತೀವಿ. ಸೊ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತಕ್ಕೆ ಇದು ವಿರುದ್ಧ ಅಂತ ಹೇಳ್ತೀರಾ ನೀವು? ಈಗಾಗಲೇ ಭಗವದ್ಗೀತೆಯನ್ನು ಕೋಟ್ ಮಾಡಿದ್ರಿ. ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ತಾಳಿಯ ಉಲ್ಲೇಖ ಬರೋದಿಲ್ಲ. ಹೌದು. ಸೊ ಅವರು ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ತಮ್ಮ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳಲ್ಲಿ ವಿರೋಧ ಮಾಡಿತ್ತು. ಸೊ ಯಾಕಾಗಿ ಮಾಡಬೇಕಿತ್ತು ವಿರೋಧ? ಅಭಿಪ್ರಾಯ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಈಗಾಗಲೇ ಮೇಡಮ್ ಅದನ್ನು ಪ್ರಸ್ತಾಪ ಮಾಡಿದ್ರು. ಸೊ ತಮಗೆ ತಾವು ವಿರೋಧ ಯಾಕೆ ಮಾಡಬೇಕಿತ್ತು? ತಾಳಿ ಅನ್ನುವಂಥದ್ದು ಹೆಂಗಸಿನ ಆಯ್ಕೆ ಅಷ್ಟೇ, ಸೊ ಕಡ್ಡಾಯ ಅಲ್ಲ ಅದು ಅನ್ನುವಂಥದ್ದು ಮೇಡಮ್ ಈಗಾಗಲೇ ಹೇಳಿರುವಂತ ಅಭಿಪ್ರಾಯ. ಮತ್ತು ಆ ಕಾರ್ಯಕ್ರಮದಲ್ಲಿ ಇದ್ದವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ಹಿಂದೂ ಸಂಘಟನೆ ವಿರೋಧಗಳು ಯಾಕೆ ಮಾಡಬೇಕಿತ್ತು? ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ತಾಳಿಗೆ ಬಹಳ ಒಂದು ಪವಿತ್ರವಾದ ಒಂದು ವಿಚಾರ ಇದೆ. ಅದು ಮೊದಲನೇದಾಗಿ ಏನಂತ ಹೇಳಿದ್ರೆ ಒಂದು ಒಟ್ಟಿಗೆ ವಿವಾಹ ಆಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅದಲ್ಲದೆ ಉಳಿದ ಗಂಡಸರು ಅವಳನ್ನು ನೋಡ್ಲಿಕ್ಕೆ ಧೈರ್ಯ ಬರೋದಿಲ್ಲ, ಅವಳ ಹತ್ರ ಮಾತಾಡ್ಲಿಕ್ಕೆ ಧೈರ್ಯ ಬರೋದಿಲ್ಲ. ಅವಳ ಹಿಂದೆ ಒಬ್ಬ ಗಂಡಸು ಇದ್ದಾನೆ, ಅವಳ ರಕ್ಷಣೆಗೆ ಒಬ್ಬ ಇದ್ದಾನೆ ಅನ್ನೋದು ಸೂಚನೆ. ಅದು ಅದಕ್ಕೋಸ್ಕರ ತಾಳಿ ಬೇಕಾದದ್ದು ಒಂದು. ಇನ್ನೊಂದು, ಆ ತಾಳಿ ಕಟ್ಟಿಕೊಂಡು ಕೂಡಲೇ ಹೆಣ್ಮಕ್ಳಿಗೊಂದು ಧೈರ್ಯ ಬರ್ತದೆ. ನಾನೀಗ ಒಂದು ಸಂಸಾರದಲ್ಲಿದ್ದೀನಿ, ನನಗೆ ಹೀಗೆ ನಡಿಬೇಕು, ನಾನೊಂದು ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಳ್ಬೇಕು, ಬದುಕು ಹೀಗಿರಬೇಕು, ಒಳ್ಳೆ ವಿಚಾರಗಳನ್ನು ಅವಳು ಪಡ್ಕೊಳ್ಳಿಕ್ಕೊಂದು ಅದು ಕಾನ್ಫಿಡೆನ್ಸ್ ಕೊಡೋ ಅಂಥದ್ದು. ಹಾಗಾಗಿ ಅದನ್ನು ಕಟ್ಟೋಂಥದ್ದು. ಸೊ ಅದನ್ನೇ ಅವರು ಹೇಳ್ತಾ ಇರುವಂತದ್ದು ಗುಲಾಮಿ ಸಂಸ್ಕೃತಿ. ಅದು ನಾವು ಅದನ್ನ ಬಿಟ್ಟು ಹೊರಗೆ ಬರ್ತೀವಿ. ಅಲ್ಲಿ ಆ ಹೆಣ್ಣುಮಗಳು ಮಾತಾಡಿದ್ರು ಬಹುಶಃ ಅಲ್ಲಿ ಅವ್ರು ಹೇಳೋದು ಅದನ್ನೇ, ಗುಲಾಮಿ ಸಂಸ್ಕೃತಿ, ಅದನ್ನ ಬಿಟ್ಟು ಹೊರಗೆ ಬರ್ತಾ ಇದೀವಿ, ನಮಗೆ ಬೇಡ ಅದು. ಸೊ ನನ್ನ ಆಯ್ಕೆ ಗುಲಾಮಿ ಸಂಸ್ಕೃತಿ ನಂತರ ಆದದ್ದು. ಅದು ಹೇಗಾದದ್ದು ನಿಮಗೂ ಗೊತ್ತಿದೆ. ಪಾಶ್ಚಾತ್ಯ ಸಂಸ್ಕೃತಿ ಯಾವಾಗ ನಮ್ಮ ದೇಶದ ಮೇಲೆ ಬಂತು ಆವಾಗಲಿಂದ ಇವೆಲ್ಲ ಆಟೋಮೆಟಿಕ್ ಪ್ರಾರಂಭ ಆಗಿದೆ. ಇಲ್ಲದಿದ್ದರೆ ಯಾವತ್ತೂ ಆ ರೀತಿಯಾದ ವಿಚಾರಗಳು ಇರಲಿಲ್ಲ. ತಾಳಿ ಅನ್ನೋದಕ್ಕೆ ಬಹಳ ಮಹತ್ವ ಇತ್ತು. ಅಷ್ಟಲ್ಲದೆ ಅದೊಂದು ಚಿನ್ನದಿಂದ ಮಾಡುವಂಥ ಒಂದು ವಸ್ತು. ಹಾಗಾಗಿ ಅದು ತಾಳಿ ಕಟ್ಟುವ ಕೂಡ ಅದಕ್ಕೊಂದು ಲೆಕ್ಕ ಇತ್ತು. ಇಲ್ಲಿಂದ ಎದೆ ಭಾಗಕ್ಕೆ ಬರಬೇಕು, ಅದು ಇಷ್ಟೇ ಇರಬೇಕು ಅಂತ. ಅಷ್ಟಲ್ಲದೆ ಗಂಡಸರು ಕೂಡ ಹಾಗೇನೆ ಒಂದು ಚೈನನ್ನು ಹಾಕಿದರೆ ಒಂದು ಲಾಕೆಟ್ ಥರ ಹಾಕೋಂಥ ಪದ್ಧತಿ ಕೂಡ ಇತ್ತು. ಯಾಕಿತ್ತಪ್ಪ ಇದು ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ನೆಗೆಟಿವ್ ಎನರ್ಜೀಸ್ನ ಚಿನ್ನ ಅಬ್ಸರ್ವ್ ಮಾಡುತ್ತೆ ಅಂತ. ಹಾರ್ಟಿಗೆ ಸಮಸ್ಯೆ ಬರದ ರೀತಿಯಲ್ಲಿ ಅದೊಂದು ರಕ್ಷಣೆ ಅನ್ನೋದು ಕೂಡ ಸೈನ್ಸ್ ಒಪ್ಪಿಕೊಳ್ತದೆ. ಅದು ಹೌದು ಸಹ. ಹಾಗೆ ಈ ಹೆಣ್ಮಕ್ಳಿಗೆ ಬೇರೆ ಎಲ್ಲ ಕಾಲುಂಗುರ ಹಾಕ್ತಿದ್ರು. ಯಾಕೆ ಕಾಲುಂಗುರ ಹಾಕ್ತಿದ್ರು ಅಂದರೆ ಪೋಲಾರ್ ಎನರ್ಜಿ ಆ ಶರೀರವನ್ನು ಪ್ರವೇಶ ಮಾಡ್ತಿದ್ದು ಆ ಸಿಲ್ವರ್ ಮುಖಾಂತರ ಭೂಮಿಯಿಂದ ಪೋಲಾರ್ ಎನರ್ಜೀಸ್ ಪ್ರವೇಶ ಮಾಡಿ ಅವಳ ಗರ್ಭಚೀಲ ಏನಿದೆ ಅದು ಗಟ್ಟಿ ಮಾಡ್ತಿತ್ತು. ಆಮೇಲೆ ಆ ನರ ಅಲ್ಲಿಂದ ಪಾಸಾಗಿ ಬ್ರೈನ್ಗೆ ಹೋಗ್ತಿತ್ತು. ಈ ಒಂದು ವಿಚಾರವನ್ನು ಇಟ್ಕೊಂಡಿದ್ರು ಅವರು. ಸೊ ಟೋಟಲಿ ಆ ಹೆಣ್ಮಗು ಕಂಪ್ಲೀಟ್. ಅಂಬೇಡ್ಕರ್ ಹೆಸರ ಹೇಳಿಕೊಂಡು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು ಸರಿಯಲ್ಲ. ಎಸ್ ಮೇಡಮ್, ನಾನು ಅದನ್ನೇ ಕೇಳಬೇಕು. ಅಂಬೇಡ್ಕರ್ ಹೆಸರೇ ಹೇಳಿಕೊಂಡು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಸರಿ ಅಂತ ಒಂದು ವಿಚಾರ ಹೇಳ್ತೀನಿ. ಆವಾಗಿನ ವಿಚಾರಗಳು ಹಾಗಿತ್ತು. ಆದ್ರೆ ಇವಾಗ ಏನಾಗ್ತಾ ಇದೆ, ಇವಾಗ ಗಂಡಸರು ಯಾವ ರೀತಿ ನಡ್ಕೋತಾ ಇದ್ದಾರೆ, ಆ ಹೆಣ್ಮಕ್ಳಿಗೆ ಏನು ಹಿಂಸೆ ಆಗ್ತಿದೆ, ಆ ಒಂದು ದೃಷ್ಟಿಯಿಂದ ಈ ಹೆಣ್ಮಕ್ಳು ಕೂಡ ಈ ರೀತಿ ವ್ಯವಸ್ಥೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಗಂಡು ಮಕ್ಕಳಿಗೂ ಕೂಡ ಕೆಲವು ನಿರ್ಬಂಧನೆಗಳು ಇರಬೇಕಾಗಿತ್ತು. ಇವತ್ತು ಕಾನೂನು ಅಂತ ತಂದ್ರಿ, ಆಮೇಲೆ ಮಾನವ ಹಕ್ಕು ಅಂತಂದ್ರಿ, ಆಮೇಲೆ ಮಕ್ಕಳಿಗೂ ಕೂಡ ಯಾವುದೋ ಒಂದು ಕಾನೂನು ಬಂದ್ಬಿಟ್ಟಿದೆ. ಹಿರಿಯರು ಪ್ರವೇಶ ಮಾಡಂಗಿಲ್ಲ, ಎಲ್ಲದಕ್ಕೂ ಕೋರ್ಟು ಕಾನೂನು ಏನು ಇವತ್ತು ಕಾಸು ಕೊಟ್ಟರು ಕೊಂಡ್ಕೊಳ್ಬಹುದು ಆ ಸ್ಥಿತಿನಲ್ಲಿ ಇದೆ. ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದು. ಈ ರೀತಿ ಈ ಆರ್ಗನೈಸೇಷನ್ಸ್ ಇನ್ವಾಲ್ವ್ಮೆಂಟ್ ಆದ ಕೂಡಲೇ ನಮ್ಮ ವ್ಯಾಲ್ಯೂಸ್ ಏನಾಯಿತು? ತಾಳಿಗೆ ಆ್ಯಕ್ಚುಲಿ ಒಂದು ವ್ಯಾಲ್ಯೂ ಇದೆ, ಹೌದಲ್ವಾ? ಒಂದು ತಾಳಿ ಕಟ್ಟಿದ ಹುಡುಗಿ ನೋಡಿದ ತಕ್ಷಣ ನಿಮ್ಗೆ ಮನಸ್ಸು ಬರ್ತದ, ಧೈರ್ಯ ಬರ್ತದ ಮಾತಾಡ್ಸ್ಲಿಕ್ಕೆ? ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಇಸ್ ಗಾಟ್ ಅ ವ್ಯಾಲ್ಯೂ. ಎಸ್ ಮೇಡಮ್, ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು ಎಷ್ಟು ಸರಿ? ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಅನ್ಯಾಯ ಹಿಂಸೆಗಳು ನಡೀತಾ ಇವೆ.
ತಾಳಿ ಕಟ್ಟಿದ ಹೆಣ್ಣು ಮಕ್ಕಳ ಮೇಲೆಯೇ ನಡೆದದ್ದು ಗಂಡ ಕಣ್ಮುಂದೆ ಇದ್ದಾಗಲೇ ನಡೆದದ್ದನ್ನು ಕೂಡ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ವರದಿ ಮಾಡಿದ್ದನ್ನು ನೋಡ್ತೇವೆ. ಈಗ ಕಣ್ಮುಂದೆನೇ ಗಂಡ ಇದ್ದಾಗಲೇ ಹೆಣ್ಮಗಳ ಮೇಲೆ ದಾಳಿ ಮಾಡಿದ್ದನ್ನು, ಆಕ್ರಮಣ ಮಾಡಿದ್ದನ್ನು ನೋಡಿದ್ವಿ. ಯಾವುದೇ ಮೌಲ್ಯಗಳು ಜೀವ ಪರವಾಗಿರ್ಬೇಕೇ ಹೊರತು ಜೀವ ವಿರೋಧವಾಗಿ ಇರಬಾರ್ದು. ಉತ್ತರ ಅಂತ ಭಾವಿಸ್ತೀರಾ ಮೇಡಮ್? ಅಲ್ಲ, ಅದರಲ್ಲಿ ಎಡ ಬಲ ಅನ್ನುವ ಚರ್ಚೆ. ಮೌಲ್ಯಗಳು ಯಾವತ್ತಿದ್ರೂ ಜೀವ ಪರವಾಗಿರ್ಬೇಕು. ನಾನು ಎಡವಾಗಿ ಮಾತಾಡ್ತೇನೆ, ನಾನು ಬಲವಾಗಿ ಮಾತಾಡ್ತೇನೆ ಅನ್ನೋದಕ್ಕಾಗಿ ನಾನು ಇಲ್ಲಿ ಬರಲಿಲ್ಲ. ನಾನು ಹೇಳ್ತಾ ಇರೋದು ಯಾವುದೇ ಮೌಲ್ಯಗಳು ಜೀವಪರವಾಗಿರ್ಬೇಕು. ಅದು ಹೆಣ್ಣನ್ನ ಬದುಕಲಿಕ್ಕೆ ಬಾಳ್ಲಿಕ್ಕೆ ಬಿಡಬೇಕು. ಅಂಬೇಡ್ಕರ್ ಅವರು ಏನು ಹೆಣ್ಣು ಮಕ್ಕಳಿಗೆ ಯಾವ ಚಿಂತನೆಯ ಮೂಲಕ ಅಂಬೇಡ್ಕರ್ ಸಂವಿಧಾನದ ನೆಲೆಯಲ್ಲಿ ಏನನ್ನ ಹೇಳಿದ್ರೋ ಅದರ ಮೂಲಕ ಇವತ್ತು ಅಂಬೇಡ್ಕರ್ ಹೇಳಿದ ಚಿಂತನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ, ಗಾಂಧೀಜಿಯನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ, ಅಂಬೇಡ್ಕರ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದು ಪ್ರಶ್ನೆ. ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಎಷ್ಟು ಸರಿ, ಇಂಥದ್ದು ಮಾಡಬಹುದಿತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಸೊ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಬೀಫ್ ತಿನ್ನುವಂತ ಕಾರ್ಯಕ್ರಮ ಮೊನ್ನೆ ಟೌನ್ ಹಾಲ್ ಎದುರು ಒಬ್ಬರ ಆಹಾರ ಸಂಸ್ಕೃತಿಯನ್ನ ನಾವು ಪ್ರಶ್ನೆ ಮಾಡುವ ಹಾಗೆ. ಸೊ ಅಂಬೇಡ್ಕರ್ ಹೆಸರು ಯಾಕೆ ಬಳಸಬೇಕಿತ್ತು? ಅಂಬೇಡ್ಕರ್ ಅವರ ಜೀವನದಲ್ಲಿ ಯಾವತ್ತು ಬೀಫ್ ಬಿರಿಯಾನಿ ತಿಂದುಕೊಂಡು ಆಹಾರ ಸಂಸ್ಕೃತಿಯನ್ನ ನಾವು ಗೌರವಿಸಬೇಕೆ, ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದಂತವ್ರು ಅಂಬೇಡ್ಕರ್. ಯಾಕೆ ಮಾಡಿದ್ರು ಅನ್ನೋದು ಪ್ರಶ್ನೆ. ಯಾಕೆ ಮಾಡಿದ್ರು ಅನ್ನೋದು ಪ್ರಶ್ನೆ. ಸೊ ಅದೇ ಅಂಬೇಡ್ಕರ್ ಯಾವತ್ತೂ ಕೂಡ ಇಂಥ ಮೌಲ್ಯಗಳನ್ನ ಪ್ರತಿಪಾದಿಸಲಿ, ಎಲ್ಲೂ ಕೂಡ ಮನುಸ್ಮೃತಿಯನ್ನು ಹೊತ್ತಿಸಿದ್ರೆ ವಿನಃ ತಾಳಿಯನ್ನ ತೆಗೆದು ಬಿಸಾಕಿ ಅಂತ ಹೆಣ್ಣು ಮಕ್ಕಳಿಗೆ ಕರೆ ಕೊಟ್ಟಿರ್ಲಿಲ್ಲ. ತಾಳಿಯನ್ನ ಇವತ್ತು ವೈಭವೀಕರಿಸುತ್ತಿರುವಂತಹ ನೆಲೆಯಲ್ಲಿ ಅಂಥ ಪ್ರತಿಭಟನೆ ಯಾಕೆ ಹುಟ್ಟಿತು ಅನ್ನುವಂತಹ ವಿಚಾರ ಕೂಡ ಅಲ್ಲಿ ಬಹಳ ಮುಖ್ಯವಾದದ್ದು ಅನ್ನೋದು. ಯಾಕೆ ಹುಟ್ಟಿತು? ಹೆಣ್ಣು ಮಕ್ಕಳಿಗೆ ತಾಳಿಯ ಕುರಿತಾದಂತಹ ಚಿಂತನೆ. ನಾನಾಗ್ಲೇ ಏನ್ ಹೇಳಿದೆ, ನಮ್ಮ ಸಮುದಾಯದ ಜೀವನದ ಒಳಗಡೆ ಯಾವ ಮೌಲ್ಯಗಳಿವೆ, ನಮ್ಮ ಸಂವಿಧಾನಗಳ ಮೌಲ್ಯಗಳು ಏನಿವೆ, ಅವುಗಳನ್ನ ನಾವಿವತ್ತು ಹೇಗೆ ಎಷ್ಟರ ಮಟ್ಟಿಗೆ ಗೌರವಿಸಿದ್ದೇವೆ. ಎಲ್ಲಾ ಮೌಲ್ಯಗಳು ಜೀವಪರವ ಆಗಿರ್ಬೇಕೇ ಹೊರತು ಯಾವುದು ಹೇಳಿದೆ ಕೋರ್ಟ್ ಇದೆ, ಕಾನೂನಿದೆ ಅನ್ನುವ ಕಾರಣಕ್ಕಾಗಿ ಅದು ಜೀವ ವಿರೋಧಿ ಆಗಿರ್ಬೇಕಾಗಿಲ್ಲ. ಇವತ್ತು ಇಷ್ಟು ಮೇಡಮ್ ಹೇಳಿದ್ರು ಮಾನವ ಹಕ್ಕುಗಳ ಬಗ್ಗೆ. ಮಾನವ ಹಕ್ಕುಗಳ ಆಯೋಗ ಇರಬಹುದು ಅಥವಾ ಏನೆಲ್ಲ ಕಾನೂನುಗಳು ಬಂದರೂ ಹೆಣ್ಣು ಮಕ್ಕಳ ಮೇಲೆ ದಿನನಿತ್ಯ ಇಷ್ಟು ಹಿಂಸೆಗಳಾಗ್ತಾ ಇವೆ. ತಾಳಿ ಕಟ್ಟಿಕೊಂಡ ತಕ್ಷಣ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಕ್ಕಿದ್ಯಾ? ಇದು ತಾಳಿ ತೆಗೆದಿಟ್ಟ ತಕ್ಷಣ ಅಲ್ಲ, ತಾಳಿ ಕಟ್ಕೊಂಡ ತಕ್ಷಣ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಕ್ಕಿದ ಅನ್ನೋದು ಕೂಡ ಇವತ್ತಿನ ಹೆಣ್ಣು ಮಕ್ಕಳ ಪ್ರಶ್ನೆ. ಹಾಗಾಗಿ ಇವತ್ತಿನ ಭಾವಿಸ್ತೀರಾ ಮೇಡಮ್ ನೀವು? ಪ್ರಸ್ತುತ ಚಳುವಳಿ, ಒಂದು ಚಳುವಳಿ ಅಥವಾ ಒಂದು ರೀತಿಯಲ್ಲಿ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ ಅಂದ್ರೆ ತಾಳಿ ತೆಗೆದಿಡೋದು ಒಂದು ಹೆಣ್ಣು ಮಕ್ಕಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ಚಳುವಳಿ ಅಂತ ಭಾವಿಸ್ತೀರ ತಾವು? ನಾನು ಆಗ್ಲೇ ಹೇಳಿದ ಹಾಗೆ ಅದು ಹೆಣ್ಣು ಮಕ್ಕಳ ವಿಷಯ ಹೇಳ್ತೇನೆ. ಈ 1 ಲಕ್ಷದಲ್ಲಿ 10 ಕೇಸ್ ಆಗಿರ್ಬೋದು. 10 ಕೇಸ್ ಆದ ತಕ್ಷಣ ನೀವು 1 ಲಕ್ಷ ಜನಕ್ಕೂ ಇದನ್ನ ಅನ್ವಯಿಸುತ್ತೆ ಅಂತ ಹೇಳಕ್ ಬರೋದಿಲ್ಲ. ಈಗ ಹೇಳೋದು ಒಂದು 10 ಹೆಣ್ಣು ಮಕ್ಕಳಿಗೆ 1 ಲಕ್ಷದಲ್ಲಿ 10 ಹೆಣ್ಣು ಮಕ್ಕಳಿಗೆ ಇಂಥ ಕೇಸಸ್ ಆಗಿದೆ ಅನ್ಕೊಳ್ಳಿ. ಹಾಗೆ ಇದ್ದ ಹೆಣ್ಣು ಮಕ್ಕಳಿಗೆಲ್ಲ ನಾವು ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಟ್ ಇಸ್ ಗಾಟ್ ಅ ವ್ಯಾಲ್ಯೂ. ಯು ವೇರ್ ಅ ಕೋಟ್, ಬ್ಲ್ಯಾಕ್ ಕೋಟ್ ಯು ಆರ್ ಕಾಲ್ಡ್ ಲಾಯರ್, ಯು ವೇರ್ ಅ ವೈಟ್ ಕೋಟ್ ಯು ಆರ್ ಕಾಲ್ಡ್ ಡಾಕ್ಟರ್. ಪ್ರತಿಯೊಂದಕ್ಕೆ ಹಾಗೇನೆ. ಒಂದು ತಾಳಿ ಹಾಕಿದ ಹೆಂಗಸು, ಇವಳು ಮದುವೆ ಆದವಳು, ಅವಳಿಗೊಂದು ಗೌರವ ಕೊಡ್ಬೇಕು ನಾವು. ಇದು ನಮ್ಮ ಸಂಸ್ಕೃತಿ. ಹಾಗೆ ಅದನ್ನೇ ನೀವು ತೆಗ್ದಿಡಿ ಅಂತ ಹೇಳುದಲ್ಲ. ಹೆಣ್ಣು ಮಕ್ಕಳಿಗೆ ಅವರು ರಕ್ಷಣೆ ಮಾಡಿಕೊಳ್ಳುವ, ಅವಳಿಗೆ ಅವಳ ದೇಹದ ಬಗ್ಗೆ, ಅವಳ ದೇಹದ ಘನತೆ ಮತ್ತು ಗೌರವವನ್ನ ಕಾಯ್ದುಕೊಳ್ಳುವ ಅವಕಾಶವನ್ನ ಸಮಾಜ ಕೊಡಬೇಕು. ಆ ಮೌಲ್ಯವನ್ನ ಬೆಳೆಸಬೇಕು ನಾವಿವತ್ತು ಸಮಾಜದಲ್ಲಿ. ಅದರ ಬದಲಾಗಿ ಹೆಣ್ಣನ್ನ ಶೋಷಿಸುವ ಮತ್ತು ಅವಳನ್ನ ತುಳಿಯುವ, ಅವಳನ್ನ ನಾಶ ಮಾಡುವ ಮೌಲ್ಯಗಳು ನಮ್ಗೆ ಯಾವತ್ತಿಗೂ ಕೂಡ ಬೇಡ. ಅದು ಎಡ ಇರ್ಲಿ ಬಲ ಇರ್ಲಿ. ಯಾಕೆಂತಂದ್ರೆ ಸಮಾಜದ ಪ್ರಶ್ನೆ ಬರುತ್ತೆ ಮೇಡಮ್. ಬಹುಶಃ ನೀವು ಆ ದೃಶ್ಯಗಳಲ್ಲಿ ಗಮನಿಸಿರಬಹುದು. ಬಹುಶಃ ಗಂಡನೇ ಹೆಂಡತಿಯ ತಾಳಿಯನ್ನ ಕಟ್ಟು ಮಾಡುವಂತ ದೃಶ್ಯಗಳು ಇದಾವೆ. ಸೊ ಇದು ಸಮಾಜಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಲ್ವಾ ಇಂಥ ಕಾರ್ಯಕ್ರಮಗಳು ಅನ್ನುವಂಥದ್ದು? ನೆಗೆಟಿವ್ ಇಂಪ್ಯಾಕ್ಟ್ ಅಲ್ವಾ? ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ಅದನ್ನ ನಾವು ಹೇಗೆ ಸ್ವೀಕರಿಸ್ತೇವೆ ಅನ್ನುವಂತಹ ಮನೋಧರ್ಮ. ಇದು ನನ್ನ ಪ್ರಕಾರ ಪೊಲಿಟಿಕಲ್ ಇಶ್ಯೂ. ಇದೇನೋ ಒಂದು ಕುಟುಂಬದವರು ಮಾಡುವಂತ ವಿಚಾರ ಅಲ್ಲ. ಯಾರೋ ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದೋ ಒಂದು ಏನೋ ಒಂದು ಪಡ್ಕೊಳ್ಳೋಕೋಸ್ಕರ ಜನರ ಮನಸ್ಸನ್ನ ಹಾಳು ಮಾಡಿ ಇಂಥ ಕೆಲಸಗಳು ಮಾಡೋದು, ಘರ್ಷಣೆ ಹುಟ್ಟಿಸೋ ಅಂಥದ್ದು ನೀವೆಲ್ಲ ಮಾಡ್ತಾ ಇರೋದು. ಅದಕ್ಕಾಗಿ ಈ ರೀತಿ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಎಸ್ ಮೇಡಮ್, ಬಹುಶಃ ಅದೇ ಅದು ಭಾವನಾತ್ಮಕವಾಗಿ ಜನರನ್ನ ಪ್ರೊವೋಕ್ ಮಾಡುವಂಥದ್ದು ಅಥವಾ ನೆಗೆಟಿವ್ ಫೀಲಿಂಗ್ ಕೊಡುವಂತ ಘಟನೆಗಳಲ್ವಾ? ಯಾವುದು? ತಾಳಿಯನ್ನ ಬಹಿರಂಗವಾಗಿ ತಾಳಿಯನ್ನ ಗಂಡ ಕಟ್ ಮಾಡಿ ಬಿಸಾಕುವಂಥದ್ದು. ಅಂದ್ರೆ ನಾನು ಹೇಳುದು, ತಾಳಿಯ ಅರ್ಥವನ್ನ ಜನರಿಗೆ ತಿಳಿದಿದ್ರೆ, ನಿಜವಾಗಿ ತಾಳಿಯ ಅರ್ಥ ಏನು ಅಂತ ಜನರಿಗೆ ತಿಳಿದಿದ್ರೆ
ಖಂಡಿತವಾಗಿಯೂ ಕೂಡ ಅದರ ಕುರಿತಾದಂತಹ ಚಿಂತನೆ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದ್ರ ಬಗ್ಗೆ ಅಷ್ಟು ಭಾವೋದ್ವೇಗಕ್ಕೆ ಒಳಗಾಗಬೇಕಾದಂತಹ ಅವಶ್ಯಕತೆ ಇಲ್ಲ, ಇಷ್ಟು ಬಿಸಿ ಬಿಸಿ ಚರ್ಚೆ ಮಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಕೂಡ ಇಲ್ಲ. ಬಹುಶಃ ಬೇಕಾದಷ್ಟು ತಿಳ್ಕೊಂಡಿದ್ದೀವಿ. ತಾಳಿ ಅನ್ನುವಂಥದ್ದು ಭಾವನಾತ್ಮಕ ಇಶ್ಯೂ ಅಲ್ಲ ಅಂತ ಹೇಳ್ತೀರಾ ಮೇಡಮ್ ನೀವು? ಖಂಡಿತವಾಗಿ ಎಸ್ ಮೇಡಮ್, ಅದನ್ನು ಒಪ್ಪಿಕೊಳ್ತೀರಾ ನೀವು? ತಾಳಿ ಅನ್ನುವಂಥದ್ದು ಹೆಂಗಸಿಗೆ ಅಥವಾ ಹೆಣ್ಣು ಮಗಳಿಗೆ ಭಾವನಾತ್ಮಕತೆ ಇರುವಂತ ವಿಚಾರ ಅಲ್ಲ. ಬಹುಶಃ ಅವರು ಆಗ್ಲೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಮ್ಮಲ್ಲಿ ಹಿಂದೆ ಬುಡಕಟ್ಟು ಸಂಸ್ಕೃತಿಯಲ್ಲಿ ತಾಳಿ ಧರಿಸುವಂತದ್ದು ಮದುವೆಯಾಗಿ ಧರಿಸ್ತಾ ಇದ್ದಂತದ್ದು ಮೊದಲೇ ಧರಿಸ್ತಾ ಇದ್ರು. ಈಗ ತಾಳಿ ಅಂತಂದ್ರೆ ನಮ್ಗೆ ಸೌತ್ ಇಂಡಿಯಾದಲ್ಲಿ ನಾವು ನೋಡ್ತೀವಿ. ನಾರ್ತ್ ಇಂಡಿಯಾದಲ್ಲಿ ಅವರು ಸಿಂಧೂರ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಹಣೆ ಮೇಲೆ ಸಿಂಧೂರ್ ಯಾರು ಇಡ್ತಾರೆ ಅವರು ಮದುವೆ ಆದಂತವ್ರು ಅಂತ. ಹಾಗೆ ನಮ್ಮ ದೇಶದಲ್ಲಿ ತನ್ನದೇ ಆದಂತ ಒಂದು ಏನ್ ಹೇಳ್ತಾರೆ ಸೂಚನೆಗಳು, ಇಂಥವರು ಇವರು ಮದುವೆ ಆದಂಥವ್ರು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕೆಲವು ವಿಚಾರಗಳಿದೆ. ಈಗ ಸಿಂಧೂರ್ನ ಅಳಿಸೋ ಅಂತ ಕಾರ್ಯಕ್ರಮ ಎಲ್ಲಾದ್ರೂ ಇಟ್ಕೊಂಡ್ರೆ ಅದು ಅವರಿಗೆ ಬಹಳ ಆಘಾತ ಆಗ್ತದೆ. ಹಾಗೆ ಇಲ್ಲಿ ಈ ಕಡೆಗೆ ತಾಳಿನ ತೆಗಿಯಂತ ಕಾರ್ಯಕ್ರಮ ಇಟ್ಕೊಂಡ್ರೆ ಅದು ಬಹಳ ಆಘಾತ ಆಗ್ತದೆ. ಮತ್ತೆ ಇನ್ನೊಂದೇನಂದ್ರೆ ಅದಕ್ಕೊಂದು ಪವಿತ್ರತೆ ಅಂತ ಇದೆ. ಯಾಕೆಂದ್ರೆ ಮದುವೆ ಮಾಡುವಾಗ ಗುರು ಹಿರಿಯರು ನಿಂತು ಅಗ್ನಿ ಸಾಕ್ಷಿಯಾಗಿ ಆ ಮುಹೂರ್ತ ಬೇರೆ ಫಿಕ್ಸ್ ಮಾಡ್ತಾರೆ. ಈಗ ರಾಹುಗಾಲ ಗುಳಿಗಾಲ ಅಂದ ತಕ್ಷಣ ಏನೋ ಕೆಟ್ಟ ಇದು ಅಂತ ಇರುತ್ತೆ. ಹಾಗಾಗಿ ಒಂದು ಒಳ್ಳೆ ಟೈಮಲ್ಲಿ ದೇವತೆಗಳ ಅನುಗ್ರಹದಲ್ಲಿ ಆಗ್ಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿ ಕಟ್ಟಿರೋಂಥ ಒಂದು ವಸ್ತು ಅದು. ಅದಕ್ಕೆ ಗ್ಯಾರಂಟಿ ವ್ಯಾಲ್ಯೂ ಇದೆ ನಮ್ಮ ದೇಶದಲ್ಲಿ. ಹಾಗಾಗಿ ನಾವು ಅದಕ್ಕೆ ಬಹಳ ಮಹತ್ವ ಕೊಡ್ತೀವಿ. ಅಂತ ಒಂದು ತಾಳಿಯನ್ನು ತೆಗಿಬೇಕು ಅಂತ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಎಂಥವ್ರಿಗೂ ಅದು ಮನಸ್ಸಿಗೆ ಬೇಜಾರಾಗ್ತದೆ. ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿನ ನಾವು ಉಳಿಸ್ಬೇಕಾ ಇಲ್ಲ ಅಳಿಸ್ಬೇಕಾ? ಅಂದ್ರೆ ಮೇಡಮ್ ಹೇಳಿದ್ರು ದೇಶದ ಸಂಸ್ಕೃತಿ ಅಂತ ನಾವು ಅದಕ್ಕೆ ಶಬ್ದವನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬುಡಕಟ್ಟು ಸಂಸ್ಕೃತಿಯೇ ಬೇರೆ ಇದೆ. ತಾವು ಕೇವಲ ಒಂದು ವೇದಗಳಲ್ಲಿ ಹೇಳಿದಂತ ಸಂಸ್ಕೃತಿಯನ್ನು ಇಡೀ ದೇಶದ ಸಂಸ್ಕೃತಿ ಅಂತ ಮಾತಾಡ್ತಾ ಇದ್ದೀರಿ. ನೀವು ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತವರ ಸಮಸ್ಯೆ ಅದು. ಬುಡಕಟ್ಟು ಸಂಸ್ಕೃತಿಯನ್ನು ನೀವು ಒಪ್ಪಿಕೊಳ್ಳೋದಿಲ್ಲ. ಕೇವಲ ವೇದದ ಸಂಸ್ಕೃತಿಯನ್ನ ಇಟ್ಟುಕೊಂಡು ಇದೇ ನಮ್ಮ ಇಡೀ ದೇಶದ ಸಂಸ್ಕೃತಿ ಮೇಡಮ್ ಹೇಳಿದ್ರು. ಬುಡಕಟ್ಟು ಸಂಸ್ಕೃತಿಯಲ್ಲಿ ತಾಳಿಯ ಉಲ್ಲೇಖವೇ ಇಲ್ಲ. ಇರ್ಲಿ ಆದ್ರೆ ಒಂದ್ ಏನ್ ಹೇಳ್ತಾರೆ, ಗಂಡ ಹೆಂಡತಿ ಅನ್ನೋದಕ್ಕೆ ಏನಾದ್ರೂ ಒಂದು ಅವರಿಗೆ ಒಂದು ಗುರುತಂತ ಇರ್ತದಲ್ವಾ? ಅದು ತಾಳಿನೇ ಆಗ್ಬೇಕಂತ ಇಲ್ಲ, ಒಂದ್ ಗುರುತಂತ ಸರಿ ಏನೇ ಇರ್ಲಿ, ತಾಳಿನೇ ಅನ್ಕೋಬೇಡಿ, ಬೇರೆ ಏನೇ ಇರ್ಲಿ, ಅದನ್ನ ಅಳಿಸುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಹಾಗಾದ್ರೆ ಅಲ್ಲಿ ಇದ್ದಂತ ಎಲ್ಲಾ ಹೆಣ್ಮಕ್ಳಿಗೂ ಅನ್ಯಾಯ ಹೋಗ್ಬಿಟ್ಟಿದ್ಯಾ? ಪ್ರಶ್ನೆ ಇರುವುದಿಲ್ಲ. ವಿವಾಹ ಅನ್ನುವ ಒಂದು ಸಂಸ್ಥೆ ಇದೆಯಲ್ಲ, ಅದು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತದ ಅಥವಾ ಹೆಣ್ಣು ಮಕ್ಕಳನ್ನ ಭಕ್ಷಣೆ ಮಾಡ್ತದ? ವಿವಾಹ ಸಂಸ್ಥೆಯ ಒಳಗಡೆ ಒಂದು ಹೆಣ್ಣು ಮಗಳು ದಾಖಲಾಗಬೇಕು ಅನ್ನೋ ಕಾರಣಕ್ಕಾಗಿ ಅದು ಅವಳನ್ನ ಹೇಗೆ, ಯಾಕೆಂದ್ರೆ ನನಗೆ ಅನಿಸುವ ಹಾಗೆ ತಾಳಿಯ ಕಾನ್ಸೆಪ್ಟ್ ಯಾವಾಗ ಬಂತು ಅಂತಂದ್ರೆ ಮಾತೃಮೂಲಿಯ ಕುಟುಂಬ ವ್ಯವಸ್ಥೆ ಇರುವಲ್ಲೆಲ್ಲ ತಾಳಿಯ ಕಾನ್ಸೆಪ್ಟ್ ಇರಲೇ ಇಲ್ಲ. ಹಿಂದಿನ ಕಾಲದಲ್ಲಿ ಮದುವೆ ಆಗುವಾಗ್ಲೂ ಕೂಡ ಯಾರ್ದೋ ಜಮೀನ್ದಾರರು ಒಬ್ಬರ ಮನೆಯಲ್ಲಿ ಯಾವುದೋ ಒಂದು ಕರಿಮಣಿ ಇರ್ತಾ ಇತ್ತು, ಆ ಕರಿಮಣಿಯನ್ನ ತಂದು ಕಟ್ತಾ ಇದ್ರೆ ಹೊರತು ಎಲ್ಲರ ಕುತ್ತಿಗೆಯಲ್ಲಿ ತಾಳಿ ಇರ್ಲಿಲ್ಲ. ಅಂದ್ರೆ ಮಾತೃಮೂಲಿಯ ಸಂಸ್ಕೃತಿ ಅಂತ ನೀವು ಹೇಳಿದ್ರೆ ಬಂಟರು ಮಾತೃಮೂಲ್ಯದಲ್ಲಿ ಬರ್ತಾರೆ, ಬಿಲ್ಲವರು ಬರ್ತಾರೆ. ಅಂದ್ರೆ ಹೆಣ್ಣಿನಿಂದ ಕುಲವನ್ನ, ಹೆಣ್ಣಿನಿಂದ ವಂಶವನ್ನ, ಬಂಟರು, ಬಿಲ್ಲವರು, ಜೈನರು ಎಲ್ಲರೂ ಅದರಲ್ಲೇ ಬರ್ತಾರೆ. ತಾಳಿ ಸಂಸ್ಕೃತಿ ಇದೆ. ಕೊರೆಗರು ಬರ್ತಾರೆ, ನೆಲಮೂಲದ ಸಂಸ್ಕೃತಿಯವರು ಬರ್ತಾರೆ. ಅದರಲ್ಲಿ ಅದರ ಮೂಲಕ ಗುರುತಿಸಿಕೊಂಡವ್ರು ಅವರು. ಬಹುಶಃ ನಾನು ಆಗ್ಲೇ ಹೇಳಿದೆ, ಮಾತೃಮೂಲಿಯ ಸಂಸ್ಕೃತಿ ಯಾವಾಗ ಪೇಟ್ರಿಯಾರ್ಕಿಗೆ, ಪಿತೃಪ್ರಧಾನತೆಗೆ ಟ್ವಿಸ್ಟ್ ಆಯ್ತು, ಯಾವಾಗ ಮಾತೃಮೂಲಿಯ ಕುಟುಂಬ ಪದ್ಧತಿಯಲ್ಲಿ ಇರ್ಲಿಲ್ಲ ಅಂತ ಹೇಳ್ತೀರಾ? ತಾಳಿ ಅನ್ನುವಂತ ತಾಳಿಯ ಕಾನ್ಸೆಪ್ಟ್ ಇರ್ಲಿಲ್ಲ. ಅದು ಯಾವಾಗ ಪಿತೃಪ್ರಧಾನತೆಯ ಮೌಲ್ಯಗಳನ್ನ ಆವಾಹನೆ ಮಾಡಿಕೊಳ್ಳಿ, ಯಾಕಂದ್ರೆ ಇವತ್ತು ಅದು ಆಗ್ತಾನೆ ಇದೆ, ಬೇರೆ ಬೇರೆ ಸ್ವರೂಪಗಳಲ್ಲಿ ಆಗ್ತಾ ಇದೆ. ಕುಟುಂಬ ವ್ಯವಸ್ಥೆಯ ಒಳಗಡೆ ಆಗ್ತಾ ಇದೆ, ವಿವಾಹ ವ್ಯವಸ್ಥೆಯ ಒಳಗಡೆ ಆಗ್ತಾ ಇದೆ, ಆಚರಣೆಗಳಲ್ಲಿ ಆಗ್ತಾ ಇದೆ. ಆದ್ರೆ ನಿಜವಾಗಿ ನಮ್ಮ ಬದುಕು ಇರುವಂಥದ್ದು ಮಾತೃಮೂಲಿಯ ಕುಟುಂಬ ವ್ಯವಸ್ಥೆಯ ಮೂಲಕ. ಅದು ಕೃಷಿಯನ್ನ, ಹೆಣ್ಣನ್ನ, ಪ್ರಕೃತಿಯನ್ನ, ಸಂಸ್ಕೃತಿಯನ್ನ, ಸ್ತ್ರೀಯನ್ನ ಸಮೀಕರಿಸಿ ಬೆಳೆದಂಥದ್ದು. ಆದ್ರೆ ಯಾವಾಗ ಅದು ಪಿತೃಪ್ರಧಾನತೆಯ ಕಡೆಗೆ, ಗಂಡಿನ ಕಡೆಗೆ ಯಾವಾಗ ಹೆಚ್ಚು ವಾಲಿಕೆ ಆರಂಭ ಆಯ್ತೋ ಆವಾಗ ಇಂಥದ್ದೆಲ್ಲ ರಿಚುವಲ್ಗಳು ಹುಟ್ಟಿಕೊಳ್ಳೋದಕ್ಕೆ. ಇದು ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ಕುರುಹು ಅಂತ ಹೇಳಬಹುದು ಮೇಡಮ್. ಇದಕ್ಕೆ ಏನ್ ಹೇಳ್ತೀರಿ? ಪುರುಷ ಪ್ರಧಾನ ವ್ಯವಸ್ಥೆಯ ಕುರುಹು ಇದು ಅಷ್ಟೇ. ತಾಳಿ ಅನ್ನುವಂತ ಒಂದು ಪದ್ಧತಿ ಏನಿದೆ, ನೀವು ಈಗಾಗಲೇ ಉಲ್ಲೇಖ ಮಾಡಿದ ತಾಳಿ ಅನ್ನುವಂತ ಪದ್ಧತಿ ಏನಿದೆ, ಪುರುಷ ಪ್ರಧಾನ. ಈಗ ನಾವೊಂದು ಹೇಳ್ತೀನಿ, ತಾಳಿ ಅನ್ನೋದು ಬುಡಕಟ್ಟು ಜನರಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಇದನ್ನ ಆಚರಣೆ ಮಾಡ್ತಿದ್ದವ್ರು ಯಾರು? ತಾಳಿ ತೆಗಿಯಂತದ್ದು ಆಚರಣೆ ಮಾಡ್ತಿದ್ದವ್ರು ಯಾರು? ಆ ತಾಳಿ ಕಟ್ಟುವಂಥದ್ದು ಅವರಲ್ಲಿ ಇರ್ಲೇ ಇಲ್ಲ ಅಂದ ಮೇಲೆ ಅದು ಆಚರಣೆ ಮಾಡೋ ಅಗತ್ಯ ಏನಿದೆ? ಆಯ್ತಾ, ಒಂದ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ತಾಳಿ ಕಟ್ಟುವಂತ ತಾಳಿನೇ ಅವ್ರಿಗೆ ಪ್ರಮುಖ, ಅದು ಪವಿತ್ರತೆ ಅಂತ ಅನ್ಕೊಂಡು ಈ ದೇಶದಲ್ಲಿ ಬದುಕ್ತಾ ಇರೋಂಥವ್ರಿಗೆ ಹಾಗಿದ್ರೆ ನೀವು ಅಲ್ಲಿ ತಮಾಷೆ ಮಾಡ್ತಿರೋದ, ಅನ್ಯಾಯ ಅವರ ಬಗ್ಗೆ ಅಸೂಯಾಗೆ ನೋಡ್ತಿರೋದ? ವಿಚಾರ ನೋಡಿ, ತಾಳಿ ಕಟ್ಕೊಂಡು ಜೀವನ ಮಾಡ್ತಿರೋರು ಇದ್ದಾರೆ, ಹೌದಲ್ವಾ?
ಹಾಗಿದ್ರೆ ಇವರು ಅದನ್ನ ಕಟ್ಟೋದೇ ಇಲ್ಲ, ನಮ್ಮಲ್ಲಿ ಅಂತ ಪದ್ಧತಿಯೇ ಇಲ್ಲ ಅಂದಮೇಲೆ ಇವರು ಯಾರನ್ನ ತಮಾಷೆ ಮಾಡ್ತಿದ್ದಾರೆ? ಇಲ್ಲ, ಅಲ್ಲಿ ಅವರ ಪ್ರಶ್ನೆ ಇರುವುದು, ನಿನ್ನೆ ಕಾರ್ಯಕ್ರಮದ ಬಗ್ಗೆ ಬಂದಂತಹ ವರದಿಯ ವಿವರಣೆ ಇರುವುದು ಏನು ಅಂತಂದ್ರೆ, ಬ್ರಾಹ್ಮಣೀಕರಣದ ಕುರಿತಾಗಿ ಇರುವಂತಹ ಅಂದ್ರೆ ತಾಳಿ ಕಟ್ಟಿಕೊಂಡದ್ದು ಅವರದೇ ತಪ್ಪು ಅಂತ ಆಯ್ತು. ಹಾಗಾದ್ರೆ ಅಲ್ಲ, ಬೇಡ ಅಂತ ಅದವರು ಕಟ್ಟಿಕೊಂಡದ್ದು ತಪ್ಪು, ಗಿಮಿಕಿಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ಬೇಕಾಗ. ಅಲ್ಲ 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 ಅಲ್ಲಿ ಇರುವಂತದ್ದು ಏನು ಅಂತಂದ್ರೆ, ಬ್ರಾಹ್ಮಣೀಕರಣಕ್ಕೆ ಒಳಗಾಗುವಂತಹ ಸಮುದಾಯಗಳಿಗೆ ಒಂದು ರೀತಿಯ ಎಚ್ಚರಿಕೆಯನ್ನ ಕೊಡುವುದಕ್ಕಾಗಿ ನೆಲೆಯಲ್ಲಿ ಆ ರೀತಿಯ, ಅಂದ್ರೆ ಅದನ್ನ ವಿರೋಧಿಸುವಂತಹ ನೆಲೆಯಲ್ಲಿ ಬಹುಶಃ ಅದು ಯಾವಾಗ ನಿಜವಾದಂತಹ ಅರ್ಥ ಅದಕ್ಕೆ ನಾನು ಅದಕ್ಕೆ ಹೇಳಿದೆ ಆರಂಭದಲ್ಲಿ, ತಾಳಿಯ ಅರ್ಥವನ್ನ ತಿಳಿದು ಕಟ್ಕೊಂಡ್ರೆ ಮಾತ್ರ ಅದಕ್ಕೆ ಅರ್ಥ ಇರೋದು. ಇಲ್ಲದಿದ್ರೆ ಅದು ಆಸ್ ಇಟ್ ಈಸ್ ಒಂದು ಆಭರಣ ಇದ್ದ ಹಾಗೆ, ಎಲ್ಲ ಆಭರಣಗಳಲ್ಲಿ ಒಂದು ಕಂಠಾಭರಣ ಇದ್ದ ಹಾಗೆ, ಅದ್ರ ಆಚೆಗೆ ಅದು ಏನೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಸೊ ಮೇಡಮ್, ನಿಮಗೆ ಅನಿಸ್ತಾ ಇಲ್ವಾ ಇಂಥ ಕಾರ್ಯಕ್ರಮಗಳು ಏನಿದೆ ಈಗ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಸಮಸ್ಯೆಯನ್ನ ತಂದು ಹಾಕತ್ತೆ? ಅಂದ್ರೆ ಮೆಜಾರಿಟಿ ಆಫ್ ಇಲ್ಲಿ ನೀವು ಆಗ್ಲೇ ಹೇಳಿದ್ರಿ ಬುಡಕಟ್ಟು ಸಂಸ್ಕೃತಿಯಲ್ಲಿ ಇರಲಿಲ್ಲ ಅಥವಾ ಇನ್ನೊಂದು ಸಂಸ್ಕೃತಿಯಲ್ಲಿ ತಾಳಿಯ ಕಾನ್ಸೆಪ್ಟ್ ಇರಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರಿ. ಅದು ಇವತ್ತಿನ ದಿನ ಎಲ್ಲರೂ ಆ ಕಡೆಗೆ ವಾಲ್ತಾ ಇದ್ದಾರೆ. ಸೊ ಆ ಸಂಸ್ಕೃತಿ ಎಲ್ಲ ಇಡೀ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ತಾಳಿಯನ್ನು ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತದೆ, ಬರೀ ತಾಳಿಯ ಕಾರಣಕ್ಕಾಗಿ ಹಾಳು ಮಾಡ್ತದೆ ಅಲ್ಲ, ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ಬಿಡ್ತಾ ಇಲ್ವಲ್ಲ, ಅದರಿಂದನೇ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆಯಲ್ಲ. ಅಂದ್ರೆ ಮೇಡಮ್, ಇಲ್ಲಿ ನಿನ್ನೆ ಕಾರ್ಯಕ್ರಮವನ್ನು ನೀವು ಗಮನಿಸಿದ್ರೆ, ತಾಳಿಯನ್ನ ಗಂಡ ಕಟ್ಟು ಮಾಡ್ತಾರೆ, ಹೋಗಿ ಬಿರಿಯಾನಿ ತಿಂದು ಅದನ್ನ ಸಂಭ್ರಮಾಚರಣೆ ಮಾಡ್ತಾರೆ. ಅಂದ್ರೆ ತಾಳಿ ತೆಗೆದು ಇಡೋದು ಭಾರತೀಯ ಸಂಸ್ಕೃತಿಯ ಪ್ರಕಾರ ಗಂಡ ತೀರಿಕೊಂಡ್ರೆ ತಾಳಿ ತೆಗಿತಾರೆ ಅನ್ನುವಂಥದ್ದು. ಸೊ ಅಂದ್ರೆ ನಿನ್ನೆ ಅದನ್ನ ಸೆಲೆಬ್ರೇಟ್ ಮಾಡಿದ್ದನ್ನು ಏನಂತ ಕರಿಬೇಕಾಗಬಹುದು? ಆಗ್ಲೇ ಹೇಳಿದೆಲ್ಲ, ತಾಳಿಯನ್ನ ಅದು ವೈಯಕ್ತಿಕ ಆಯ್ಕೆ ಮತ್ತು ಅದನ್ನ ಯಾವಾಗ ಹಾಕೊಳ್ಬೇಕು, ಯಾವಾಗ ತೆಗೆದು ಇವತ್ತಿನ ಆಧುನಿಕ ಹೆಣ್ಣು ಮಕ್ಕಳನ್ನ ನೋಡಿದ್ರೆ, ಆಧುನಿಕ ಹೆಣ್ಣು ಮಕ್ಕಳು ಹಾಕಿಕೊಳ್ಳುವ ಕರಿಮಣಿಯಲ್ಲಿ ತಾಳಿಯೇ ಇರಲ್ಲ. ಅದು ಹಾಗಿರುವಾಗ ಒಂದು ನೇಮ್ ಸೇಕಿಗೆ ಹಾಕೊಂಡೇ ಇರ್ತಾರೆ. ಹಾಗಾಗಿ ನಿಜವಾಗಿ ಅದರ ಅರ್ಥವನ್ನ, ಘನತೆಯನ್ನ, ಗಾಂಭೀರ್ಯವನ್ನ ತಿಳಿದುಕೊಂಡು ಹಾಕೊಂಡ್ರೆ ಅದಕ್ಕೆ ಅರ್ಥ ಇದೆ. ಅದು ಸುಮ್ಮನೆ ಎಲ್ಲರೂ ಹಾಕೊಳ್ತಾರೆ ಅಂತ ಹಾಕೊಂಡ್ರೆ ಅಲ್ಲಿ ತೆಗೆದವರು ಯಾರಿದ್ದಾರೆ ಮತ್ತು ಅವರಿಗೆ ಸಪೋರ್ಟ್ ಮಾಡಿದವರು ಯಾರಿದ್ದಾರೆ, ಅವರೆಲ್ಲರೂ ಗೊತ್ತಿಲ್ಲದೆ ಹಾಕಿದ್ರು, ಅದನ್ನ ತೆಗೆದು ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಯ್ತು ಅಂತ ಹೇಳ್ತೀರಿ? ಇದ್ದಿರಬಹುದು, ಅದು ಅವರಿಗೆ ಬಿಟ್ಟ ಮಿತಿಗಳಷ್ಟೇ. ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ ಆಶಾ ಜಗದೀಶ್ ಅವರಲ್ಲೂ ಕೂಡ ಮಾತಾಡೋದಕ್ಕಿದೆ. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.